ವಿಡಿಯೋ ಮಾಡ್ಕೊಂಡು ಹೋಗಿದ್ದು ರೋಡು. ಇದು ರೋಡು, ಇದೇ ಜಮೀನು. ಇತ್ತ ಕಡೆಗೆ ಒಂದು ಅರ್ಧ ಕಿಲೋಮೀಟ್ರಿಗೆ ಸಿರ್ಗನಹಳ್ಳಿ ಊರು ಐತೆ. ಈ ಕಡೆ ತೊಗರುಘಟ್ಟ ರೋಡಿಂದ ಇದೇ ಜಮೀನು. ವಿಡಿಯೋ ಮಾಡ್ಕೊಂಡು ಹೋಗಿ ಸಮುದ್ರಕ್ಕಾಗೈತೆ. ಈ ಕಡೆ ಎಲ್ಲ ಇಲ್ಲ. ಅಲ್ಲಿವರೆಗೂ ಐತಲ್ವಾ ಆ ಬೇಲಿ? ಆ ಬೇಲಿ ಎಲ್ಲ ಬೇಲಿ ಇದೆಲ್ಲ ಎಷ್ಟರಿಗೆ? 3 ಎಕರೆ 32 ಗುಂಟೆ. 3 ಎಕರೆ 32 ಗುಂಟೆ ಐತಲ್ಲ. ಪಾಣಿ ಎಲ್ಲ ಕೊಡ್ತೀನಿ, ನನ್ನ ಹತ್ರನೇ ಐತೆ. ಜೋಪಾಗಿ ಇಟ್ಟಿರ್ತೀನಿ ಪಾಣಿ ಅಮ್ಮಾರು. ಪಕ್ಕದಾಗ ಯಾರು ಇದು ಮಾಡ್ಕೊಂಡವ್ರೆ? ಎಸ್ಟೇಟ್ ಬೆಂಗಳೂರಿನಾರ. ಇದಕ್ಕೂ ಪೆನ್ಷನ್ ಮಾಡ್ಕೊಂಡವ್ರೆ. ಒಂದು ಸೈಡ್ ಫೆನ್ಸಿಂಗ್ ಬರ್ತೈತೆ. ಒಂದು ಸೈಡ್ ಪೆನ್ಷಿಂಗು, 3 ಸೈಡು ಫೆನ್ಸಿಂಗ್ ಮಾಡ್ಕೋಬೇಕು. ಭೂಮಿ ಚೆನ್ನಾಗೈತೆ ಅಣ್ಣ, ಫೈನ್ ಆಗೈತೆ. ಯಾವನು ಕೊಡಲ್ಲ, ಹೋಗುತ್ತೆ. ಕರೆ ಮಣ್ಣು ಮಿಕ್ಸ್ ಐತೆ, ಚೆನ್ನಾಗೈತೆ. ನಮ್ಮ ದಿನ್ನೇ ಥರನೇ ವಾಸ್ತು ಪ್ರಕಾರ ನೋಡಿ ಎಷ್ಟು ಹಿಂಗೆ ಇದು ವಾಸ್ತುಗೆ ಐತೆ. ಇದು ಉತ್ತರಕ್ಕೆ ಐತಲ್ವಾ? ಚೆನ್ನಾಗಿದೆ. ಪೂರ್ವಕ್ಕೆ ಪೂರ್ವಕ್ಕೆ ಐತತೆ. ಹಾಂ, ಹಿಂಗೆ ಮೇಲಿಂದ ಕೆಳಕ್ಕೆ ಉತ್ತರಕ್ಕೆ ಐತತೆ. ಉತ್ತರಕ್ಕಲ್ಲ, ಪೂರ್ವಕ್ಕೆ. ಹಿಂಗೆ ಪೂರ್ವ ಪಶ್ಚಿಮ, ಹಿಂಗೆ ಪೂರ್ವಕ್ಕೆ. ಇದು ಮ್ಯಾಗಲ್ದು ಬರ್ತೈತೆ. ಅಲ್ಲಿ ಬದೈತೆ ಇಲ್ಲಿಗೆ, ಅಲ್ಲಿಗೆ ನಾವು ಓದ್ತೈತೆ. ಕತ್ತಳ್ಳಿವರೆಗೂ ಓದ್ತೈತೆ ನೋಡಿ. ಕತ್ತಳ್ಳಿವರೆಗೂ ಇದೇ ರೋಡು. ಇದೇ ರೋಡು. ಈಗ ಕೋಳಿ ಫಾರಮ್ ಒಳವೆ. ಕೋಳಿ ಫಾರಮ್ ರೋಡ್ನಿಂದ ಆ ಕಡೆ ಕೈಟ್ಬಿಡು. ಅದು ಆ ರೋಡಿನ ಹತ್ತಲ್ವಾ? ಇಲ್ಲಿ ಸಾಕು. ಇಷ್ಟೇ ವಿಡಿಯೋ ಮಾಡು, ಇಷ್ಟು ವಿಡಿಯೋ ಮಾಡು, ಚೌಕಟ್ಟಾಗಿ ತೋರಿಸ್ತೀನಿ ನಾನು. ಸಾಕು, ಅಲ್ಲಿವರೆಗೂ ನಾವು ಸಾಕು. ಬಾ ಹಿಂಗೆ ದಾರಿ ಹೋಗ್ಬಿಡಂಬ. ಲೈಟ್ ಕಂಬತ್ತಕ್ಕೆ ಅಲ್ಲಿ ದಾರಿ ಚೆನ್ನಾಗಿಲ್ಲ. ಬಾ ಹಿಂಗೆ ಬಿಡಪ್ಪ, ವಿಡಿಯೋ ಕಟ್ ಮಾಡಪ್ಪ.